ನಾನು ಹರ್ಷಿತಾ. ಕಾರ್ವಾ ಪ್ರೆಸ್ ಚಾನೆಲ್ಗೆ ಸ್ವಾಗತ. ಕಾರವಾರ ಗೋ ಕಳ್ಳತನ ಮಾಡುತ್ತಿದ್ದ ಖದೀಮರನ್ನು ಅಂದರ್ ಮಾಡಿದ ಅಂಕೋಲಾ ಪೊಲೀಸರು. ಅಂಕೋಲಾ ಗೋ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಸಿನಿಮಯ ರೀತಿಯಲ್ಲಿ ಅಡ್ಡಗಟ್ಟಿ ಬಂಧಿಸಿದ ಘಟನೆ ತಾಲೂಕಿನ ಬೆಳಸೆ ಸಮೀಪದ ಸೊಣಗಿಮಕ್ಕೆ ಸಮೀಪ ನಡೆದಿದೆ. ತಾಲೂಕಿನ ಜಮಗೋಳ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಮಲಗಿದ್ದ ಗೋಗಳನ್ನು ಬಕ್ರೀದ್ ಹಬ್ಬದ ಸಲುವಾಗಿ ವಧೆ ಮಾಡಲು 2 ಆಕಳನ್ನು ಹಿಂಸಾತ್ಮಕ ರೀತಿಯಲ್ಲಿ ತಲೆ ಹಾಗೂ ಕಾಲುಗಳನ್ನು ಕಟ್ಟಿ ಕುಮಟಾ ಮಾರ್ಗವಾಗಿ ಕರೆದೊಯ್ಯಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಬಂಧಿತರಿಂದ ಹಗ್ಗ, ಹುಂಡೈ ಕಂಪನಿಯ i10 ಕಾರು, ಹೊಂಡಾ ಸಿಟಿ ಕಂಪನಿಯ ಕಾರು, 4 ಮೊಬೈಲ್ ವಶಪಡಿಸಿಕೊಳ್ಳಲಾಗಿದೆ. 2 ಆರೋಪಿಗಳು ಪರಾರಿಯಾಗಿದ್ದು 5 ಜನರನ್ನು ಬಂಧಿಸಲಾಗಿದೆ. ಪೊಲೀಸ್ ಅಧೀಕ್ಷಕರು ಎಂ ನಾರಾಯಣ್ ಹಾಗೂ ಕೃಷ್ಣಮೂರ್ತಿ ಜಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಜಗದೀಶ್ ಎಂ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರವರ ಮಾರ್ಗದರ್ಶನದಲ್ಲಿ ಅಂಕೋಲಾ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಚಂದ್ರಶೇಖರ್ ಮಠಪತಿ, ಅಂಕೋಲಾ ಪೊಲೀಸ್ ಠಾಣೆಯ PSI ರವರಾದ ಉದ್ದಪ್ಪ ಅಶೋಕ್ ಧರೆಪ್ಪನವರ್ ಮತ್ತು ಪೊಲೀಸ್ ಸಿಬ್ಬಂದಿಯವರಾದ ASI ಮಹಾಬಲೇಶ್ವರ್ ಸಿ ಗಡೇರ್, ಚಂದ್ರಕಾಂತ ಗೌಡ, ಶ್ರೀಕಾಂತ್ ಕಟಬರ್, ಆಸಿಫ್ ಕುಂಕೂರು, ಮನೋಜ್ ಡಿ, ಸಲೀಂ ಮುಖಾಶಿ, ಅರುಣ್ ಮೇತ್ರಿ, ಮಂಜುನಾಥ್ ಗಡ್ಗಿ, ವಾಹನ ಚಾಲಕ ರವಿ ಹಡಪದ, ರಾಜು ಅಸ್ನೋಟಿಕರ್, ಶಿವಮೂರ್ತಿ ಗುನ್ಗ, ಪರೇಶ್ ನಾಯ್ಕ್, ಸತೀಶ್ ಕೋಗ್ರೆ ಇವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿ, ಚಾಲಕ ಪ್ರಾಣಾಪಾಯದಿಂದ ಪಾರು. ಕುಮಟಾ ತಾಲೂಕಿನ ಹೆದ್ದಾರಿಯಲ್ಲಿ ಎದುರಿಗೆ ಬಂದ ಜಾನುವಾರನ್ನ ತಪ್ಪಿಸಲು ಹೋಗಿ ಲಾರಿಯೊಂದು ಪಲ್ಟಿ ನಡೆದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕಿನ ಬರ್ಗಿಯಲ್ಲಿ ಸಂಭವಿಸಿದೆ. ಮಂಗಳೂರಿನಿಂದ ಗೇರು ಬೀಜವನ್ನ ತುಂಬಿಕೊಂಡು ಗುಜರಾತಕ್ಕೆ ತೆರಳುತ್ತಿದ್ದ ಲಾರಿಗೆ ಬರ್ಗಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಜಾನುವಾರು ಎದುರಾಗಿತ್ತು ಎನ್ನಲಾಗಿದೆ. ಅದನ್ನು ತಪ್ಪಿಸಲು ಹೋದ ಪರಿಣಾಮ ಹೆದ್ದಾರಿಯಲ್ಲಿ ಲಾರಿ ಪಲ್ಟಿಯಾಗಿದೆ. ಘಟನೆಯಿಂದಾಗಿ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಚಾಲಕನನ್ನು ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಗೋಕರ್ಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.